ಓಕೆ. ಹಾಯ್, ಹಲೋ, ನಮಸ್ತೆ ಮಂಗಳೂರು. ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವ್ರೆಟ್ ಚಾನಲ್ ಸಂತೋಷ್ ಟಿ ಡಿ ವ್ಲಾಗ್ಸ್ನ. ನಿಮ್ಮ ಅಮಿತಾ ಆಚಾರ್ಯ. ಎಲ್ಲರೂ ನಮ್ಮ ಲೈವಿಗೆ ಜಾಯ್ನ್ ಆಗಿ, ಹಾಗೆ ಲಿಂಕ್ ಶೇರ್ ಮಾಡಿ, ಹಾಗೆ ಮೆಸೇಜ್ ಮಾಡ್ತಾ ಇರಿ. ನಿಮಗೊಂದು ಒಂದು ಪ್ರಶ್ನೆ ಕೇಳ್ತೇನೆ, ಅದಕ್ಕೆ ಸರಿಯಾದ ಆನ್ಸರನ್ನು ಮೆಸೇಜ್ ಮಾಡಿ. ಬಸವನು ಬೆಳೆಸಿದ ಹಸಿರು ಸೊಪ್ಪು ತರಕಾರಿ ಯಾವುದು ಅಂತ ಇದಕ್ಕೆ ಉತ್ತರವನ್ನು ಮೆಸೇಜ್ ಮೂಲಕ ತಿಳಿಸಿ. ದಯವಿಟ್ಟು ಎಲ್ಲರೂ ನಮ್ಮ ಲೈವಿಗೆ ಜಾಯ್ನ್ ಆಗಿ ಅದೇ ರೀತಿ ಮೆಸೇಜ್ ಮಾಡ್ತಾ ಇರಿ. ಅದೇ ರೀತಿ ಎಲ್ರಿಗೂ ಶೇರ್ ಮಾಡಿ. ಅದೇ ರೀತಿ ಮೆಸೇಜ್ ಮಾಡ್ತಾ ಇರಿ. ದಯವಿಟ್ಟು ಲೈವಿಂದ ಹೋಗಬೇಡಿ. ಯಾರು ಕೂಡ ಲೈವಿಂದ ಹೊರಗೆ ಹೋಗದೆ ಇದರಲ್ಲಿ ಮೆಸೇಜ್ ಮಾಡ್ತಾ ಇರಿ. ಓಕೆ, ಇನ್ನೊಂದು ಸಲ ಹೇಳ್ತೇನೆ. ನನಗೊಂದು ಪ್ರಶ್ನೆ ಕೇಳಿದ್ದೆ, ಬಸವನು ಬೆಳೆಸಿದ ಹಸಿರು ಸೊಪ್ಪು ತರಕಾರಿ ಯಾವುದು ಅಂತ. ಓಕೆ, ಅದಕ್ಕೆ ನೀವು ಮೆಸೇಜ್ ಮೂಲಕ ನನಗೆ ರೈಟ್ ಆನ್ಸರನ್ನು ಹೇಳಬೇಕಾಗ್ತದೆ. ಯಾಕಂದರೆ ನಾನು ಇದನ್ನು ನಿಮಗೆ ಯಾರೆಲ್ಲ ಯಾವುದು ಉತ್ತರವನ್ನು ಕೊಡ್ತಾರೆ ಅದನ್ನು ಸರಿಯಾದ ಉತ್ತರ ಯಾವುದು ಅನ್ನೋದನ್ನು ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೇನೆ. ಬೇಗ 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 ಎಲ್ಲರೂ ಮೆಸೇಜ್ ಮಾಡಿ. ಓಕೆ, ಪೂರ್ಣಿಮಾ ಸತೀಶ್ ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಪೂರ್ಣಿಮಾ ಅವರೇ. ದಯವಿಟ್ಟು ಲೈವಿಂದ ಹೋಗಬೇಡಿ. ಸಂಧ್ಯವರು ಎಲ್ಲಿದ್ದೀರಾ? ಯಾಕೆ ಸುಮ್ಮನಿದ್ದೀರಾ? ಇವಾಗ ನೀವು ಮೆಸೇಜ್ ಮಾಡಿ, ನಿಮ್ಮ ಮೆಸೇಜನ್ನು ನಾವು ನೋಡ್ತಾ ಇದ್ದೇವೆ. ಓಕೆ, ಯಾರ್ದೆಲ್ಲ ಚಾನಲ್ ಉಂಟು ಅಂತ ಹೇಳಿ. ಓಕೆ, ನಿಮಗೂ ನಾವು ಸಪೋರ್ಟ್ ಮಾಡ್ತೇವೆ. ಅದೇ ರೀತಿ ನಮ್ಮ ಚಾನಲ್ಗೂ ನೀವು ಸಪೋರ್ಟ್ ಮಾಡಿ. ಸಂತೋಷ್ ಟಿ ಡಿ ವ್ಲಾಗ್ಸ್ ಚಾನಲ್ಗೆ ನೀವು ಸಪೋರ್ಟ್ ಮಾಡಿ. ನಿಮ್ಮ ಚಾನಲ್ ಇದ್ದರೆ ನೀವು ಹೇಳಿ. ಓಕೆ, ನಿಮಗೂ ನಾವು ಸಪೋರ್ಟ್ ಮಾಡ್ತೇವೆ. ಅದೇ ರೀತಿ ಜಾಯ್ನ್ ಆದವರೆಲ್ಲರಲ್ಲಿ ಹೇಳ್ತೇವೆ ನಿಮ್ಮ ಚಾನಲ್ಗೆ ಸಪೋರ್ಟ್ ಮಾಡಲಿಕ್ಕೆ. ದಯವಿಟ್ಟು ಮೆಸೇಜ್ ಬೇಗ ಬೇಗ ಮಾಡಿ. ಓಕೆ, ಸಂಧ್ಯಾ ಆಚಾರ್ಯ ಇವರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಸಾರಿ ಸಂಧ್ಯಾ ಅವರೇ, ಆಗ ಲೈವ್ ಇತ್ತು ಬಟ್ ಮೆಸೇಜ್ ಸ್ಟ್ರಕ್ ಆಗಿತ್ತು, ಏನೋ ಗೊತ್ತಿಲ್ಲ. ಇವಾಗ ಇನ್ನೊಂದ್ಸಲ ನಾನು ಲೈವ್ ಕಟ್ ಮಾಡಿ ಇವಾಗ ಮಾಡ್ತಾ ಇದ್ದೇನೆ. ಓಕೆ, ಇವಾಗ ಮಾತಾಡಿ. ಅದೇ ರೀತಿ ಪೂರ್ಣಿಮಾ ಅವರು, ದಿವ್ಯಾ, ಎಲ್ಲರೂ ಜಾಯ್ನ್ ಆಗಿದ್ರ. ಆದರೆ ಸ್ಟ್ರಕ್ ಆಗಿರೋದ್ರಿಂದಾಗಿ ನಿಮ್ಮ ಮೆಸೇಜಸ್ ಯಾವುದು ನನಗೆ ನೋಡ್ಲಿಕ್ಕೆ ಆಗಲಿಲ್ಲ. ಓಕೆ, ಎಲ್ಲಿ ಹೋದ್ರು ಪೂರ್ಣಿಮಾ ಅವರು? ಪೂರ್ಣಿಮಾ ಸತೀಶ್ ಅನ್ನೋದು ಎರಡು ಬರ್ತಾ ಉಂಟು ಮೆಸೇಜ್. ಓಕೆ, ಎಲ್ಲರೂ ಆದಷ್ಟು ಬೇಗ ಬೇಗ ಮೆಸೇಜ್ ಮಾಡಿ. ಬೇಗ ಬೇಗ ಮೆಸೇಜ್ ಮಾಡಿದರೆ ನನಗೂ ಹಾಗೆ ಓದ್ತಾ ಹೋಗಲಿಕ್ಕೆ ಆಗ್ತದೆ. ಅದೇ ರೀತಿ ನಾನು ಆಗ ನಿಮಗೊಂದು ವಿಷಯವನ್ನು ತಿಳಿಸಿದೆ, ಏನಂದರೆ ಕಿಡ್ನಿಯಲ್ಲಿ ಕಲ್ಲು ಅನ್ನೋದನ್ನು. ಎಲ್ಲರೂ ಅದನ್ನು ಕಾಮಿಡಿಯಾಗಿ ತಗೊಂಡಿದ್ದೀರ, ಆದರೆ ಅದರಲ್ಲಿ ಎಷ್ಟೆಲ್ಲ ನೀರು ಕುಡಿಯದಿದ್ದರೆ ಆಗುವಂಥ. ಓಕೆ, ಇವಾಗ ಲೈವಲ್ಲಿ ಇಬ್ಬರು ಕಾಣಿಸ್ತಾ ಇದ್ದಾರೆ. ದಯವಿಟ್ಟು ನಮ್ಮ ಲೈವಿಗೆ ಜಾಯ್ನ್ ಆಗಿ, ಅದೇ ರೀತಿ ಮೆಸೇಜ್ ಮಾಡಿ. ನಿಮಗೊಂದು ಪ್ರಶ್ನೆ ಕೇಳಿದ್ದೇನೆ, ಯಾರಿಗೆ ಉತ್ತರ ಗೊತ್ತಿದೆ ಅದನ್ನು ನೀವು ಮೆಸೇಜ್ ಮೂಲಕ ತಿಳಿಸ್ಬೇಕಾಗ್ತದೆ. ಬಸವನು ಬೆಳೆಸಿದ ಹಸಿರು ಸೊಪ್ಪು ತರಕಾರಿ ಯಾವುದು ಅಂತ. ಇದಕ್ಕೆ ಎಲ್ಲರೂ ಬೇಗ ಬೇಗ ಆನ್ಸರ್ ಮಾಡಿ. ಓಕೆ, ಯಾರ್ದು ಸರಿ ಆನ್ಸರ್ ಇರ್ತದೆ ಅನ್ನೋದನ್ನು ನೋಡುವ. ಲಾಸ್ಟ್ ಯಾರು ಸರಿಯಾದ ಕೊಡ್ತಾರೆ ಅನ್ನೋದನ್ನು ನಾನು ಲಾಸ್ಟಲ್ಲಿ ಹೇಳ್ತೇನೆ. ಬೇಗ ಬೇಗ ನೀವು ಮೆಸೇಜ್ ಮಾಡಿ. ಯಾರು ಲೈವಿಂದ ಹೊರಗಡೆ ಹೋಗಬೇಡಿ, ಎಲ್ಲರೂ ಲೈವಲ್ಲೇ ಇರಿ. ಅದೇ ರೀತಿ ಮೆಸೇಜ್ ಸ್ಟ್ರಕ್ ಆಗಿದೆ ಏನೋ ಗೊತ್ತಿಲ್ಲ. ಸಂಧ್ಯಾ ಅವರದ್ದು ಹಾಯ್ ಅನ್ನೋದು ಮೆಸೇಜ್ ಬಂದು ಒಂದು ನಿಂತಿದೆ ಅಷ್ಟೇ. ಲೈವಲ್ಲಿ ಈಗ ಒಬ್ಬರು ಕಾಣಿಸ್ತಾ ಇದ್ದಾರೆ, ಬಟ್ ಮೆಸೇಜ್ ಮಾಡಿ ಯಾರು ಅಂತ ನಾನು ಮೆಸೇಜಲ್ಲಿ ಹೇಳ್ತೇನೆ. ನೀವು ಲೈವಲ್ಲಿ ಇದ್ದು ನೋಡ್ಕೊಂಡಿದ್ರೆ ಗೊತ್ತಾಗಲ್ಲ. ನೀವು ಮೆಸೇಜ್ ಮಾಡಿ ಹಾಯ್ ಅಂತ, ಆವಾಗ ನಾನು ನಿಮ್ಮ ಹೆಸರನ್ನು ಓದಿ ಹೇಳ್ತೇನೆ. ಸಾರಿ, ಆಗ ಯಾವ ಮೆಸೇಜಸ್ ಏನು ಬಂದಿದೆ ಅನ್ನೋದೇ ನಂಗೆ ಗೊತ್ತಾಗಲಿಲ್ಲ. ಸ್ವಲ್ಪ ಮೆಸೇಜಲ್ಲೇ ಅದು ಸ್ಟ್ರಕ್ ಆಗಿ ಹೋಯಿತು. ಇವಾಗ ಗೊತ್ತಿಲ್ಲ ಸ್ಟ್ರಕ್ ಆಗಿದೆಯೋ ಏನೂ ಗೊತ್ತಿಲ್ಲ. ಸಂಧ್ಯಾ ಅವರೇ ಮಾತಾಡಿ, ಹಾಯ್ ಅಂತ ಹೇಳಿದ್ದೀರಾ. ಬೇರೆ ಏನಾದರೂ ಮೆಸೇಜ್ ಬರೋದಿಲ್ಲ, ನೀವು ಮಾಡಿದ್ರಾ ಅಥವಾ ಸ್ಟ್ರಕ್ ಆಗಿದೆ ಅನ್ನೋದು ಗೊತ್ತಿಲ್ಲ. ಏನಾದರೂ ಪ್ರಾಬ್ಲಮ್ ಇದ್ದರೆ ನೀವು ನನ್ನ ನಂಬರ್ಗೆ ಮೆಸೇಜ್ ಮಾಡಿ. ಮೆಸೇಜ್ ಸ್ಟ್ರಕ್ ಆಗಿದ್ದರೆ ಹಾಗೆ ಕೂತ್ಕೊಳ್ಬೇಡಿ, ಇಲ್ಲಾಂದರೆ ನಂಗೆ ಗೊತ್ತಾಗಲ್ಲ.
ಓಕೆ, ಯಾರೋ ಲೈವಲ್ಲಿ ಇದ್ದಾರೆ. ಬನ್ನಿ ಬನ್ನಿ ನಮ್ಮ ಲೈವಿಗೆ ಜಾಯ್ನ್ ಆಗಿ, ಅದೇ ರೀತಿ ಮೆಸೇಜ್ ಮಾಡಿ. ಅದೇ ನಾನು ಕೇಳಿದಂತಹ ಪ್ರಶ್ನೆಗೆ ನೀವು ಉತ್ತರವನ್ನು ಮೆಸೇಜ್ ಮೂಲಕ ತಿಳಿಸಬೇಕಾಗ್ತದೆ. ನಾನು ಇನ್ನೊಂದು ಸಲ ಹೇಳ್ತಾ ಇದ್ದೇನೆ, ಬಸವನು ಬೆಳೆಸಿದ ಹಸಿರು ಸೊಪ್ಪು ತರಕಾರಿ ಯಾವುದಿದು? ಸಿಂಪಲ್ ಆಗಿರುವಂತಹ ಪ್ರಶ್ನೆ. ಇದಕ್ಕೆ ಸಿಂಪಲ್ ಆಗಿರುವಂತಹ ಉತ್ತರವನ್ನು ನೀವು ಕೊಡಬೇಕಾಗ್ತದೆ. ಇದು ಎಲ್ರಿಗೂ ಗೊತ್ತಿರುವಂಥದ್ದು, ಇದು ದೊಡ್ಡ ವಿಷಯ ಅಲ್ಲ. ಆದರೆ ಬೇಗ ಬೇಗ ನೀವು, ಯಾಕಂದರೆ ಇನ್ನೂ ಲೈವ್ ಕಟ್ ಮಾಡಬೇಕಾಗ್ತದೆ, ಟೈಮ್ ಆಗ್ತಾ ಬಂತು. ಆಗ ಯಾಕೋ ಸ್ಟ್ರಕ್ ಆಗಿರೋದ್ರಿಂದಾಗಿ ತುಂಬ ಟೈಮ್ ವೇಸ್ಟ್ ಆಯಿತು. ಸ್ಟಾರ್ಟ್ ಮಾಡುವಾಗಲೂ ಅಷ್ಟೇ, ಲೈವಿಗೆ ಬರುವಾಗ ತುಂಬ ಲೇಟ್ ಮಾಡಿದ್ರಿ. ಆಮೇಲೆ ನನ್ನಿಂದಾಗಿ ಪ್ರಾಬ್ಲಮ್ ಆಯಿತು. ಮೆಸೇಜಸ್ ಎಲ್ಲ ಸ್ಟ್ರಕ್ ಆಗಿರೋದ್ರಿಂದಾಗಿ ಓದ್ಲಿಕ್ಕೆ ಆಗಲಿಲ್ಲ. ಸಂಧ್ಯಾ ಅವರು ಎಲ್ಲಿ ಹೋದ್ರಿ? ಆಗ ತುಂಬ ಮೆಸೇಜ್ ಮಾಡಿದ್ರಲ್ಲ, ಇವಾಗ ಯಾಕೆ ಸುಮ್ಮನಿದ್ದೀರಾ? ಪೂರ್ಣಿಮಾ ಅವರು ಹಾಗೆ ದಿವ್ಯಾ ಅವರು ಮೆಸೇಜ್ ಓಕೆ, ಮೆಸೇಜ್ ಬರ್ತಾ ಇಲ್ಲಲ್ಲ. ಸಂಧ್ಯಾ ಅವರು ಇನ್ನೊಂದು ಮೆಸೇಜ್ ಮಾಡಿ. ಇಲ್ಲ, ಇದು ಯಾಕೋ ತನಿಷೆಲ್ಲ ಮಲ್ತಲ್ಲ. ಓಕೆ, ಎಲ್ಲ ಜಾಯ್ನ್ ಆಗಿದ್ದಾರೆ ಅಂತೆ, ಬಟ್ ನೋಡ್ಲಿಕ್ಕೆ ಆಗ್ತಿಲ್ಲ, ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಓಕೆ, ಇವಾಗ ಮೆಸೇಜ್ ಬರ್ತಾ ಉಂಟು. ಓಕೆ, ಎಲ್ಲರೂ ಲೈವಲ್ಲೇ ಇರಿ. ಸಂಧ್ಯಾ ಅವರು ಇನ್ನೊಂದ್ಸಲ ಆನ್ಸರ್ ಮಾಡಿದ್ದಾರೆ, ಬಸಳೆ ಅಂತ. ಓಕೆ, ನೋಡು ಯಾವ್ದು ಅನ್ನೋದು. ತನಿಷಾ ಆಚಾರ್ಯ ಎಂತದ ಬಸಳೆ ಇದ್ದಾರೆ, ಯಾಕಂದ್ರೆ ಅವರಿಗೆ ನಾನು ಕೇಳಿದ ಪ್ರಶ್ನೆ ಗೊತ್ತಿಲ್ಲ ಕಾಣಬೇಕು. ಸಂಧ್ಯಾ ಆಚಾರ್ಯ ಅವರು ಹೇಳ್ತಾ ಇದ್ದಾರೆ, ಅವಳ ಕ್ವೆಶನ್ಗೆ ಆನ್ಸರ್ ಮಾರಾಯ್ತಿ ಅಂತ. ಓಕೆ ತನಿಷಾ ಅವರೇ, ಅರ್ಥ ಆಯ್ತಾ? ನೀವು ಭಾರಿ ಲೇಟಾಗಿ ಜಾಯ್ನ್ ಆಗಿದ್ದೀರಿ ಅಂತ ಕಾಣ್ತದೆ. ಓಕೆ, ತನಿಷಾ ಅವರಿಗೂ ಥ್ಯಾಂಕ್ ಯು, ಜಾಯ್ನ್ ಆದ್ರಲ್ಲ. ಓಕೆ, ಸಂಧ್ಯಾ ಆಚಾರ್ಯ ಅವರು ಹೇಳ್ತಿದ್ದಾರೆ, ತನಿಷಾ ನೀನು ಕೂಡ ಆನ್ಸರ್ ಮಾಡು ಅಂತ. ಓಕೆ, ತನಿಷಾ ಆಚಾರ್ಯ ಹೇಳ್ತಿದ್ದಾರೆ, ಹೂ ಅಂದ, ಸರಿ ಸರಿ ಕ್ಯಾರಿ ಆನ್ ಅಂತ ಹೇಳ್ತಾ ಇದ್ದಾರೆ ತನಿಷಾ ಅವರು. ಸಂಧ್ಯಾ ಆಚಾರ್ಯ ಅವರು ಹಾಂ ಅಂತ ನೋಡ್ತಾ ಇದ್ದಾರೆ. ತನಿಷಾ ಆಚಾರ್ಯ ಯಾನು ನೆನಪಿದ್ದಾಡುವೆ, ಎಲ್ಲೇ ಲ್ಯಾಬ್ ಎಕ್ಸಾಮ್ ಉಂಡು, ಕಂಟಿನ್ಯೂ ಅಂತ ಹೇಳ್ತಾ ಇದ್ದಾರೆ ತನಿಷಾ ಅವರು. ಏನು ತನಿಷಾ ಅವರು ಅಂದರೆ ಎರಡೂ ಮೆಸೇಜ್ ಮಾಡಿ ಹೋಗ್ತಾ ಇದ್ದೀರಲ್ಲ. ಓಕೆ, ನಿಮ್ಮ ಎಕ್ಸಾಮ್ ಆಗಲಿ. ಅದೇ ರೀತಿ ಯಾರು ಕಾಣಿಸ್ತಾ ಇಲ್ಲ, ಮೆಸೇಜ್ ಬರ್ತಾ ಇಲ್ಲ, ಬೇಗ ಬೇಗ ಮೆಸೇಜ್ ಮಾಡಿ. ಸಂಧ್ಯಾ ಆಚಾರ್ಯ ಇವರು ಈ ಪಿದಡ್ ಲ್ಯಾಬ್ಗೂ ಪೋ ಅಂತ ಹೇಳ್ತಾ ಇದ್ದಾರೆ. ಯಾಕೋ ಗೊತ್ತಿಲ್ಲ, ಮೆಸೇಜ್ ಸ್ಟ್ರಕ್ ಆಯ್ತಾ ಅಲ್ಲ ಮೆಸೇಜ್ ಅಷ್ಟೇ ಬಂದಿದೆ ಅನ್ನೋದು ಗೊತ್ತಾಗ್ತಿಲ್ಲ. ಸಂಧ್ಯಾ ಅವರೇ, ಏನಾದರೂ ಪ್ರಾಬ್ಲಮ್ ಆದರೆ ನನಗೆ ಕೂಡಲೇ ನೀವು ಮೆಸೇಜ್ ಮಾಡಿ ತಿಳಿಸಿ. ಓಕೆ, ಇಬ್ಬರು ಲೈವಲ್ಲಿದ್ದಾರೆ, ಯಾರನ್ನೋದು ಗೊತ್ತಿಲ್ಲ. ಬೇಗ ಹಾಯ್ ಅಂತ ಮೆಸೇಜ್ ಮಾಡಿ. ಅದೇ ರೀತಿ ಸಂಧ್ಯಾ ಅವರೇ ಎಲ್ಲಿದ್ದೀರಾ? ಒಂದು ಹಾಯ್ ಮಾಡಿ, ಒಂದು ಮೆಸೇಜ್ ಮಾಡಿ, ಗೊತ್ತಾಗ್ತಿಲ್ಲ ನನಗೆ. ಲೈವ್ ಸ್ಟ್ರಕ್ ಆಗಿ ಹೋಯ್ತಾ ಮೆಸೇಜಸ್ ಅನ್ನೋದು ಗೊತ್ತಾಗ್ತಾ ಇಲ್ಲ. ಸಂಧ್ಯಾ ಅವರೇ, ನಾನು ಮಾತಾಡೋದು ಕೇಳಿಸ್ತಾ ಉಂಟಲ್ಲ? ಲೈವಲ್ಲಿ ಇದ್ದೀರಲ್ವಾ ನೀವು? ಅದು ಸ್ಟ್ರಕ್ ಆಗಿದ್ರೆ ನನ್ನ ನಂಬರ್ಗೆ ಮೆಸೇಜ್ ಮಾಡಿ, ನಾನು ಆವಾಗ ನೋಡ್ತೇನೆ. ಓಕೆ, ಲೈವಲ್ಲಿ ಯಾರೋ ಒಬ್ರು ಇದ್ದಾರೆ, ಯಾರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಹಾಯ್ ಅಂತ ಮೆಸೇಜ್ ಮಾಡಿ, ಇಲ್ಲ ಅಂದರೆ ನಮಗೆ ಗೊತ್ತಾಗ್ತಾ ಇಲ್ಲ. ಸಂಧ್ಯಾ ಅವರೇ, ನೀವು ಸಂಧ್ಯಾ ಮೆಸೇಜ್ ಮಾಡ್ತಾನೆ ಇದ್ದೀರಾ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಸಂಧ್ಯಾ ಅವರೇ, ಈ ಪಿದಡ್ ಲ್ಯಾಬ್ಗೂ ಅನ್ನೋದು ಒಂದು ಮೆಸೇಜ್ ಮಾತ್ರ ಇಲ್ಲಿ ಕಾಣಿಸ್ತಾ ಉಂಟು. ಬೇರೆ ಏನಾದರೂ ಮೆಸೇಜ್ ಮಾಡಿದ್ದೀರಾ, ಸ್ಟ್ರಕ್ ಆಗಿದೆ ಏನೋ ಅನ್ನೋದು ಗೊತ್ತಾಗ್ತಾ ಇಲ್ಲ.